ಒಟ್ಟು ಈಗ ಎಲಿಜಿಬಲ್ 3,600 ಟೋಟಲ್ ಅಬೌಟ್ 9,000 ಚಿಲ್ಲರೆ. ಎಲಿಜಿಬಲ್ ಅರ್ಹ ಮತದಾರರು 3,600 ಚಿಲ್ಲರೆ. ಏನು ಅರ್ಹ ಮತದಾರರ ಪಟ್ಟಿಯಲ್ಲಿ ಅದು ಏನಾಗ್ತದೆ ಮೃತ ಆದ್ರೆ ನಮಗೆ ಇಂಟಿಮೇಷನ್ ಬಂದಿದ್ರೆ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಮಹಾಸಭೆಯಲ್ಲಿ 3 ಮಹಾಸಭೆ ಈಗ 5 ವರ್ಷದಲ್ಲಿ 3 ಮಹಾಸಭೆಯಲ್ಲಿ ಹಾಜರಾದವರು ಮಾತ್ರ ಆಗಿರ್ತಾರೆ. ಈಗ 2 ಮಹಾಸಭೆಗೂ ಹಾಜರಾಗದವರನ್ನು ನೀವು ಅಲ್ಲಿ ಸೇರಿಸಿದ್ದೀರಲ್ಲ? ಇಲ್ಲ, 2023ನೇ ಇಸ್ವಿಯಲ್ಲಿ ನಮ್ಮ ಬೈಲಾ ತಿದ್ದುಪಡಿ ಆಗಿದೆ. ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಆಗಿನ ಕಾನೂನಿನಲ್ಲಿ. ಅದರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ 5ರಲ್ಲಿ 2 ಮಹಾಸಭೆಯಲ್ಲಿ ಅಟೆಂಡ್ ಆಗಿರ್ಬೇಕು ಅಂತ ಹೇಳಿ. ಸೊ 2 ಮಹಾಸಭೆಯಲ್ಲಿ ಅಟೆಂಡ್ ಆದವ್ರದ್ದು ಮೆಂಬರ್ಸ್ ಲಿಸ್ಟ್ ನಾವು ರೆಡಿ ಮಾಡಿ 2022ರಲ್ಲಿ ತೀರಿ ಹೋದವರು 2 ಮಹಾಸಭೆಗೆ ಅಟೆಂಡ್ ಆದಾಗ ಆಗ್ತದಾ? 2000 ಅಂದ್ರೆ ನೋಡಿ ಅದು ಹೇಗೆ ಅಂತ ಹೇಳಿದ್ರೆ ಈಗ ನೀವು ಕುರಿತಾಗಿ ಹೇಳುವಂಥದ್ದು ಇದರಲ್ಲಿ 2020ನೇ ಇಸ್ವಿಯಲ್ಲಿ ನಮ್ದು ವರ್ಚುವಲ್ ಮೀಟಿಂಗ್ ಆಗುತ್ತೆ, ಕೋವಿಡ್ ಟೈಮಲ್ಲಿ ಇದ್ದದ್ದು. ಸೊ ಹಾಗೆ ಅದು ಡಿಸೆಂಬರ್ ಅಲ್ಲಿ 2020 ಡಿಸೆಂಬರ್ ಅಲ್ಲಿ 2021 ಡಿಸೆಂಬರ್ ಅಲ್ಲಿ ಮತ್ತೆ ನೆಕ್ಸ್ಟ್ ಮಹಾಸಭೆ ಆಗಿದೆ, ಇನ್ನೊಂದು ಮಹಾಸಭೆ ಆಗಿದೆ. ಅದೆರಡರಲ್ಲಿ ಅಟೆಂಡೆನ್ಸ್ ಇದೆ ಅವರು. ಈ ಸಲದ ಚುನಾವಣೆ ಘೋಷಣೆ ಆದ ನಂತರ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿಲ್ಲ ಆಗುವಂಥದ್ದು. ಪರಿಷ್ಕರಣೆ ಅಂದ್ರೆ ಏನಾಗ್ತದೆ ಈಗ ಸಪೋಸ್ ಈಗ ಅರ್ಹ ಮತದಾರರು ಅದಾಗಿ ಹೌದು ಈ ಎಲೆಕ್ಷನ್ ಅಲ್ಲಿ ಯಾರಿಗೆಲ್ಲ 2022ರ ಮೀಟಿಂಗ್ ಅಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 2022 ಫೆಬ್ರವರಿಯಲ್ಲಿ ಡೆತ್ ಆಗಿದೆ. ಹೌದು, ಅದು ಆ ರೀತಿಯಲ್ಲಿ ನೀವು ಅಲ್ಲಿ ಅಂದ್ರೆ ನೋಡಿ 2020ನೇ ಇಸ್ವಿ ಡಿಸೆಂಬರ್ಗೆ ವರ್ಚುವಲ್ ಅಟೆಂಡೆನ್ಸ್ಗೆ ಅವರ ಅಟೆಂಡೆನ್ಸ್ ಕಾಣ್ತದೆ ನಮ್ಮ ಬ್ಯಾಂಕಿನ ದಾಖಲೆಯಲ್ಲಿ. 2020ರಲ್ಲಿ 20 ನಮ್ದು ಬಹುಶಃ ಮಾರ್ಚ್ ಫೆಬ್ರವರಿಯಲ್ಲಿ ನಾವು ಚಾರ್ಜ್ ತಗೊಂಡು ಅಂದ್ರೆ ಅವರು ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಒಂದರಲ್ಲಿ ವರ್ಚುವಲ್ 20ನೇ ಇಸ್ವಿಯಲ್ಲಿ ವರ್ಚುವಲ್ ಆಯ್ತು. ಓಕೆ ಸರ್. 21ನೇ ಇಸ್ವಿಯಲ್ಲಿ 21 ಡಿಸೆಂಬರ್ ಅಲ್ಲಿ ಬಂದಿದ್ದಾರೆ ಅವರು, ಅಟೆಂಡ್ ಆಗಿದ್ದಾರೆ. ಸೊ 2 ಎಲಿಜಿಬಿಲಿಟಿ ಬಂತಲ್ಲ. 23ರಲ್ಲಿ ತಿದ್ದುಪಡಿ 23ರಲ್ಲಿ ಆಯ್ತಾ? ತಿದ್ದುಪಡಿ ಅಂದ್ರೆ ಈಗಿನ ಕಾನೂನು, ಈಗ ಇರುವಂತ ಕಾನೂನು 23ರಲ್ಲಿ ಬೈಲಾ ಏನು ತಿದ್ದುಪಡಿ ಆಗಿದೆ ಅದು ಈಗ ಪ್ರೆಸೆಂಟ್ಲಿ ಇದೆ. ಅಲ್ಲ ಆ ಮಟ್ಟಿಗೆ ಯಾವುದೇ ಕಾನೂನಲ್ಲಿ ಯಾವುದೇ ಗೊಂದಲ ಇಲ್ಲ. ಕಾನೂನು ಇಲ್ಲದಿದ್ರು ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗ ಮೃತರಾದವರು ತೆಗಿಬೇಕಲ್ಲ ಸರ್. ನಮ್ಗೆ ಅಂದ್ರೆ ಏನಾಗ್ತದೆ ಕೆಲಸ ನಮಗೆ ಯಾರಾದ್ರೂ ಇಂಟಿಮೇಶನ್ ಕೊಟ್ರೆ ಆಗ್ತದೆ. ಅಂದ್ರೆ ಈಗ ಅಲ್ಲಿ ವಿ.ಟಿ. ರಂಜನ್ ಬಹುಶಃ ಗೊತ್ತಿಲ್ಲದ ಅವರು ಒಬ್ಬ ಹಿರಿಯ ಗೊತ್ತಾಗಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ಅಲ್ಲ ಅದು ಗೊತ್ತಿದೆ ಸರ್. ಒಂದು ನಿಮಿಷ. ಆದ್ರೆ ಗೊತ್ತಾ ಇಂಟಿಮೇಶನ್ ಅಧಿಕೃತ ಅದು ಪತ್ರಿಕೆಯಲ್ಲಿ ಬಂದದ್ದು ಇಂಟಿಮೇಶನ್ ಅಧಿಕೃತ ಅಲ್ವಾ? ಯಾಕೆ ತೆಗಿಲಿಲ್ಲ ನೀವು ಅದನ್ನ? ಪತ್ರಿಕೆಯಲ್ಲಿ ಬಂದ ಕೂಡಲೇ ನಾವು ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ನಮ್ಗೆ ಇಂಟಿಮೇಶನ್ ಹೇಗೆ ಅಂತ ಹೇಳಿದ್ರೆ ಅವರ ಲೀಗಲ್ ಏರ್ಸ್ ಡೆತ್ ಸರ್ಟಿಫಿಕೇಟ್ ಪ್ರೊಸೀಜರ್ ನೋಡಿ, ಪ್ರೊಸೀಜರ್ ನಾವು ಫಾಲೋ ಮಾಡ್ಬೇಕಲ್ಲ. ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಬ್ಯಾಂಕಿನಿಂದಲೇ ಅದನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು. ಯಾಕಂದ್ರೆ ಯಾರೋ ಒಬ್ರು ಅಲ್ಲ, ಪ್ರಚಲಿತವಾಗಿರತಕ್ಕಂತ ವ್ಯಕ್ತಿ. ಹೌದು, ಅವರೊಬ್ರು ಹಿರಿಯ ನೀವು ಕೆಲವರು ಆರೋಪ ಮಾಡೋದಲ್ಲ, ಹಾಗೆ ಇಟ್ಟು ಬಿಟ್ಟರೆ ಈಗ ಸ್ವಲ್ಪ ಹ್ಯಾಕ್ ಮಾಡುವವರು ಇದ್ದಾರೆ. ಈಗ ನಿಮಗೆ ಗೊತ್ತುಂಟಲ್ಲ, ಮೊನ್ನೆ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹಾಗೆ ಹ್ಯಾಕ್ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದೇ ಅದು ಅಲ್ಲ, ಅವರೇ ಹೇಳಿದಾಗೆ, ನಾವ್ ಹೇಳಿದಲ್ಲ. ಅವರೇ ಹೇಳಿದಾಗೆ ಈಗ ನೀವು ಮಹಾಸಭೆಯಲ್ಲಿ 60 ಲಕ್ಷಕ್ಕೇನೋ ನೀವು ನಿಮ್ಮ ಲಾಭಾಂಶವನ್ನು ತೋರಿಸಿದಿರಿ. ರಿಸರ್ವ್ ಬ್ಯಾಂಕಿಗೆ ಹೋಗುವಾಗ 1 ಕೋಟಿ ಸಮಥಿಂಗಿಗೆ ನೀವು ತೋರಿಸಿ 33 ಲಕ್ಷವನ್ನ ತೆರಿಗೆ ಕಟ್ಟಿದಿರಿ, ಸಾರ್ವಜನಿಕ ಹಣವನ್ನ ಪೋಲ್ ಮಾಡಿದಿರಿ ಅಂತ ಅವರು ದೂರು ಆರೋಪ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀರಿ? ಅದು ಸುಳ್ಳು ಆರೋಪ. ಇನ್ನೊಬ್ರು ನಾವು ಬ್ಯಾಂಕಿನಲ್ಲಿ ಒಂದು ಬ್ಯಾಂಕ್ ನಮ್ದು ಅಕೌಂಟ್ ಇರ್ತದೆ, ಆ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಅಂತ ಎಲ್ಲ ಆಡಿಟ್ ಆಗಿ ಅವರು ಸರ್ಟಿಫೈ ಮಾಡುವಂಥದ್ದು. ಹಾಗಿರುವಾಗ ಅವರು ಹೇಳಿದ ರೀತಿಯಲ್ಲಿ 60 ಲಕ್ಷವನ್ನು ನಾವು ಲೆಕ್ಕ ನಿಜವಾಗಿದೆ, ನಾವು ಅಲ್ಲಿ ಲೆಕ್ಕಕ್ಕೆ 153 ತೋರಿಸಿದ್ದೇವೆ, ಎಕ್ಸೆಸ್ ಟ್ಯಾಕ್ಸ್ ಕಟ್ಟಿದೆ ಅಂತ ಹೇಳುವಂಥದ್ದು ಸುಳ್ಳು ಆರೋಪ.
BT ರಂಜನ್ ಏನ್ ಮಾಡ್ತಾರೆ ಅದು ಬೇಕು. ಅಲ್ಲ BT ರಂಜನ್ ಈಗ ಗಮನಕ್ಕೆ ಬಂದ ನಂತರ ನಾವು ಇನ್ನು ಅವರ ಲೀಗಲ್ ಅಸಿಸ್ಟೆಂಟ್ ಕಾಂಟ್ಯಾಕ್ಟ್ ಮಾಡ್ತೇವೆ. ಮೆಂಬರ್ಶಿಪ್ ಇಂದ ರಿಮೂವ್ ಮಾಡಬೇಕು. 2022 ಅಲ್ಲ, 2022 ಈಗ ಆಗುದಿಲ್ಲ, ಮಾಡಲಿಲ್ಲ. ಪಟ್ಟಿ ಇದಾಗುದು JR ಇಂದಲ್ವಾ? ಅಲ್ಲ ಪಟ್ಟಿ ಅಪ್ರೂವ್ ಮಾಡುವಂತದವರು ಜಾಯಿಂಟ್ ರಿಜಿಸ್ಟರ್. ಈಗ ಏನಾಗ್ತದೆ ಆಗ್ಲಿಲ್ಲ ಅಂತ ಅದರ ಅಲ್ಲ ಅಲ್ಲ, ಅದು official ಆಗಿ ಪಟ್ಟಿ ಪರಿಷ್ಕರಣೆ ಆಗ್ಲಿಲ್ಲ, ಪಟ್ಟಿ ಪರಿಷ್ಕರಣೆ ಆಗಿ ಅದನ್ನು ಅಪ್ರೂವ್ ಮಾಡುದು ಅದು ಉಳಿಬೇಕು. JR ಜಾಯಿಂಟ್ ರಿಜಿಸ್ಟರ್. ಇಲ್ಲಿ ಆಗುದಲ್ಲ, ಅದು ಮೈಸೂರಲ್ಲಿ ಆಗುದು. ಕಳಿಸುವುದು ಯಾರು ಅಂತ ಬೇಕಲ್ಲ? ಯಾವುದು? ಪಟ್ಟಿ ಕಳಿಸುವುದು ಯಾರು? ಬ್ಯಾಂಕಿಂದಲೇ ಹೋಗುವಂತ ಬ್ಯಾಂಕಿಂದಲೇ ಹೋಗುದು. ಈಗ ಅದೇ ಪಟ್ಟಿ ಮಾಡಿಕೊಂಡು ಕಳಿಸುವಂತದ್ದು, ಅದನ್ನ ಅಪ್ರೂವ್ ಮಾಡುವಂತದ್ದು JR. ಹೌದು. ಅವರಿಗೂ ಗೊತ್ತಿರ್ಬೇಕಂತೇನಿಲ್ಲ. ಅವರಿಗೆ ಗೊತ್ತಿರ್ಬೇಕಂತ ನಮಗೆ ಗೊತ್ತಿರ್ಬೇಕಲ್ಲ, ಇಲ್ಲಿಯವರೆಗೆ ಗೊತ್ತಿರ್ಬೇಕಲ್ಲ. ಸಂಘದಿಂದಲೇ ಮಾಡುವಂತದ್ದು, ನಮ್ಮ ಬ್ಯಾಂಕಿಂದಲೇ. ಅವರಿಗೆ ಗೊತ್ತಾಗಿರ್ಬೇಕಾಗಿಲ್ಲ, ಅದು ಸರಿ ಇದೆ. ಹೌದು ಸರಿ, ನಮಗೆ ಗೊತ್ತಿರ್ಬೇಕಲ್ಲ. ಹೌದು. ಅಲ್ಲ ನೋಡಿ ಅದರಲ್ಲಿ ಅದರಲ್ಲಿ ನಾವು ಆಡಳಿತ ಮಂಡಳಿಗಳು ಮತದಾರ ಪಟ್ಟಿಯನ್ನು ನಾವು ನೋಡುದಿಲ್ಲ. ನಾವು ಅದರಲ್ಲಿ ಅಲ್ಟಿಮೇಟ್ಲಿ ನಾವು ಅದನ್ನ ಲಾಸ್ಟ್ಗೆ ಅಪ್ರೂವಲ್ ಮಾಡಿ ಹೋಗುವಂತದ್ದಷ್ಟೇ ವಿನ ಅದು ಅಫಿಷಿಯಲ್ ಆಗಿ. ಡೆತ್ ಆಗೋರ ಬಗ್ಗೆ ನಾನು ಹೇಳ್ತೇನೆ, ಡೆತ್ ಆಗೋರ ಬಗ್ಗೆ ಲೀಗಲ್ ಆರ್ಸ್ ನಮಗೆ ಅಪ್ಲಿಕೇಶನ್ ಕೊಟ್ರೆ ಮಾತ್ರ ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಕ್ಕೆ ಆಗ್ತದೆ. ನಾವು ಸುಮೋಟೋ ಆಕ್ಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಬಟ್ ಅದನ್ನ ಸುಮೋಟೋ ಆಕ್ಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಈವನ್ ನಾವು ಪೇಪರ್ ನಲ್ಲಿ ಬಂತು ಅಂತ ಹೇಳಿ ನಾವು ಇಮಿಡಿಯೇಟ್ಲಿ ಅವರನ್ನು ಮೆಂಬರ್ಶಿಪ್ ರಿಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಬರುದು. ಪ್ರೊಸೀಜರ್ ಈಗ ಹೇಳಿದ್ರು. ಪ್ರೊಸೀಜರ್ ನಾವು ಫಾಲೋ ಮಾಡ್ಬೇಕಲ್ವಾ? ಈಗ ನೀವು ಹೇಳಿದ್ರಲ್ಲ, ಅವರ ಲೀಗಲ್ ಸಂಪರ್ಕಿಸಿ ನಾವು ತಗೊಳ್ತೇವೆ ಅಂತ. ಅಲ್ಲ, ಈಗ ಮಾಡಿಲ್ಲ. ಅಲ್ಲ, ಆವಾಗ ಮಾಡ್ಬೋದು. ಅದು ಬಿಟ್ಟು ಹೋಗಿದೆ ಅಷ್ಟೇ. ಅಲ್ಲ ಪರ್ಟಿಕ್ಯುಲರ್ ಅದರಿಂದ ನಾವು ಅವ್ಯವಹಾರ ಮಾಡಿದಾಗ ಆಗುದಿಲ್ಲ. ಅದನ್ನ ನಾವು ಹೇಳಿದ್ವಿ. ನಾವು ಅದನ್ನ ಹೇಳಿಲ್ವಾ? ಎಲಿಗೇಷನ್ ನಾವು ಅದನ್ನ ಹೇಳಿಲ್ಲ. ನೀವಲ್ಲ ನಮ್ಮ ಮೇಲೆ ಎಲಿಗೇಷನ್ ಅಂತ ಮಾಡೋದು ಅದು ತಪ್ಪು ಅಂತ ಹೇಳಿ ನಾನು ಹೇಳೋದು. ಬೇರೇನೋ ಅದನ್ನು ಮಾಡ್ತೀವಿ ಅಂತ ನಾವು ಹೇಳಿಲ್ಲ, ಇದ್ದದನ್ನ ಹೇಳಿರುವಂತದ್ದು. ಸರಿ. ಅದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರತಕ್ಕನ್ನ ಹೇಳಿದ್ದು ಅಲ್ವಾ? ಆಗ ನಮಗೆ ಇನ್ನೊಂದು ಡೌಟ್ ಬರುತ್ತೆ, ಹಾಗಾದ್ರೆ ಇನ್ನೆಷ್ಟು ಮಂದಿ ಡೆತ್ ಆದವರು ಇದ್ದಿರಬಹುದು ಇದರಲ್ಲಿ ಇದ್ದಾರೆ ಅಂತ ಅಲ್ವಾ? ನಿಮ್ಮ ಲೀಗಲ್ ಪ್ರಕಾರ ಅಲ್ಲ ಹೇಗಿರ್ಬೋದು, ಓಟ್ ಹಾಕಿಸಬಹುದು ನಾಡಿದ್ದು. ಹೌದು. ಯಾರು ಡೆತ್ ಆದವರನ್ನು ಊಟ ಹಾಕಿಸ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಗೊತ್ತಿಲ್ಲ ನಮಗೆ. ನಿಮಗೆ ಗೊತ್ತಿಲ್ಲ ಅಲ್ಲ, ಗೊತ್ತಿಲ್ಲ. ಈಗ ಕೆಲವು ಚುನಾವಣೆಯಲ್ಲಿ ಗೊತ್ತಿದೆ. ಹೆಸರಿದ್ದು ಓಟ್ ಅಲ್ಲ, ಕೆಲವು ಚುನಾವಣೆಯಲ್ಲಿ ಆಗಿದೆ ಕೂಡ ಅಂತ. ಅಲ್ಲ ಈಗ ಇತ್ತೀಚೆಗೆ ನಡೆದ ಒಂದು ವ್ಯವಸಾಯ ಸೇವಾ ಸಹಕಾರಿಯಲ್ಲಿ ಎಷ್ಟೋ ಜನರ ಓಟು ಯಾರ್ಯಾರೋ ಬಂದು ಹಾಕಿ ಹೋಗಿ ಆಗಿದೆ. ಇಲ್ಲಿ ನಮ್ಮಲ್ಲಿ ಆಗುದಿಲ್ಲ, ಇಂಥದ್ದಾಗ್ಲಿಕ್ಕೆ ಸಾಧ್ಯ ನಮ್ಮಲ್ಲಿ ಇಲ್ಲ. ಆಗುದಿಲ್ಲ. ಅಲ್ಲಿ ಇರುವುದು ನೀವಲ್ಲ, ಅಲ್ಲಿ ಇರುವುದು ಅಧಿಕಾರಿಗಳಲ್ಲ, ಅವ್ರಿಗೆ ಗೊತ್ತಬೇಕಲ್ಲ. ಅಲ್ಲ ಅಧಿಕಾರಿ ಮತ್ತೆ ಇವ್ರು ಇರ್ತಾರಲ್ಲ ನಮ್ಮ ವೋಟರ್ ಐಡಿ ನನ್ನಲ್ಲಿ ಇದು ಇಲ್ಲ ಅಂತ ಹೇಳಿ ಫೋಟೋ ಕೊಟ್ಟು ಹೆಸರು ಹಾಕಿ ಎಲ್ಲ ಆಗಿದೆ, ನಮ್ಗೆ ಗೊತ್ತಿಲ್ಲ.